ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನನ್ನ ಹೆಸರು ಸ್ಯಾಮ್. ಈ ಸಂಜೆ ನಾನು ವಾಲ್ಮಾರ್ಟ್ ಅಂಗಡಿ ಹೋಗ್ತಿದ್ದೀನಿ. ವಾಲ್ಮಾರ್ಟ್ ಅಂಗಡಿನ ಹೆಸರು ವಾಲ್ಮಾರ್ಟ್. ಆದ್ದರಿಂದ ಬನ್ನಿ ನಾನು ಈ ಸಂಜೆ ಯಾಕೆ ಶಾಪಿಂಗ್ ಹೋಗ್ತಿದ್ದೀನಿ ಯಾಕಂದರೆ ನಾಳೆ ನಾನು ಸ್ವಲ್ಪ ಟ್ರಾವೆಲಿಂಗ್ ಮಾಡ್ತೀನಿ. ಆದ್ದರಿಂದ ಕೆಲವು ವಿಷಯಗಳನ್ನ ಕೂಡಿಕೊಳ್ಬೇಕು. So first I have to search for that. ಈ ವಿಡಿಯೋನಲ್ಲಿ ಈ ಸಲ ನಾನು ಕನ್ನಡದಲ್ಲಿ ಮಾತಾಡಬೇಕು. ಯಾಕಂದರೆ ಪ್ರತಿ ವಿಡಿಯೋ ಮಾಡಿದೆ ತುಳು ಭಾಷೆನಲ್ಲಿ, ಆದರೆ ನಾನು ಕನ್ನಡ ಭಾಷೆ ಪ್ರಯತ್ನ ಮಾಡಬೇಕು. ಐ ವಾಂಟ್ ಪ್ರಯತ್ನ ಮಾಡಬೇಕು. I gotta put effort into learning. ಕಲಿಬೇಕು ಅಂಚನೆ. ಆದ್ದರಿಂದ ತುಂಬ ಸಮಯ ಆಗಿದೆ. ನನ್ನ ಕೊನೆಯ ಕನ್ನಡ ವಿಡಿಯೋದಿಂದ ಅದರಿಂದ ಇವತ್ತು ಒಂದು ಕನ್ನಡ ವಿಡಿಯೋ ಮಾಡಬೇಕು. ಒಂದು ಕನ್ನಡ ವಿಡಿಯೋ. ನನ್ನ ತಮ್ಮ ನಾನಿದೆ ಹಿಂದೆ. Hey, what are you looking for? I was trying to connect the speaker. A speaker. Alright. I gotta find a toothbrush, so I gotta go that way a little bit. ನಾನು ಮನೆಯಲ್ಲಿ ಬಿಡುವು ಬಂದಿದ್ದೇನೆ. ನೋಡಿ, ಕೆಲವು ಹೂವುಗಳು ಏನಂದರೆ ಸ್ಪ್ರಿಂಗ್ ಟೈಮ್, ವಸಂತ time of the year. ಅದರಿಂದ ಆಕಾಶ ರಾತ್ರಿ almost night time. ಮತ್ತೆ ವಾಲ್ಮಾರ್ಟ್ದಿಂದ ನಾನು ಒಂದು ಟೂತ್ ಬ್ರಷ್ ಅನ್ನು ಕೊಂಡ್ಕೊಂಡಿದ್ದೆ. ಸೊ I can pack that with my stuff now. ಮತ್ತೆ ಮೂರು ದಿನಗಳು ಹಿಂದೆ ನನ್ನ ಕಾಲೇಜ್ ಸೆಮೆಸ್ಟರ್ ಮುಗಿತಾಯಿತು. ಇವತ್ತು ನನಗೆ ಹೆಚ್ಚು ಫ್ರೀ ಟೈಮ್ ಇದೆ. ಹೆಚ್ಚು ಕನ್ನಡ ಕಲಿತಿದ್ದೇನೆ. ಆಮೇಲೆ ಇವತ್ತು ಈ ಗಂಟೆ ನಾನು ನನ್ನ ಕ್ಲೋಸ್ ಪೆಟ್ಟಿಗೆ ಒಳ್ಳೆ ಹಾಕಿಟ್ಟಿದ್ದೀನಿ. I'm just putting them in the bag. Who knows where I'm going? You guess. Send in the comments. ಮತ್ತೆ ಈ ವಿಡಿಯೋ ಎಲ್ಲ ವಿಡಿಯೋ ಇದೆ. ಅದರಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಆಮೇಲೆ ಮತ್ತೆ ಸಿಗೋಣ. See you soon.